ನಾನು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ. ನನ್ನ ಹೆಸರಿನಲ್ಲಿ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟನ್ನು ಸುಮಾರು 14 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇನೆ. ದೀಪಾವಳಿಯ ಪ್ರಯುಕ್ತ ಪ್ರತಿ ವರ್ಷ ನಮ್ಮ ಟ್ರಸ್ಟಿನ ಮುಖಾಂತರ ವಸ್ತ್ರ ವಿತರಣೆ ಮತ್ತು ಸಹ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಇದೇ ಬರುವ ತಾರೀಕು 2ನೇ ತಾರೀಕರಂದು ಪುತ್ತೂರಿನ ಕೊಂಬೆಟ್ಟು ಮೈದಾನದಲ್ಲಿ ಶನಿವಾರದಂದು ಈ ವರ್ಷದ 12ನೇ ವರ್ಷದ ಕಾರ್ಯಕ್ರಮ ನಡೆಯಲಿದೆ. ಕಳೆದ ವರ್ಷ ನಾವು 63,500 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಈ ವರ್ಷ ದೀಪಾವಳಿಗೆ 75,000 ಜನರಿಗೆ ವಸ್ತ್ರ ವಿತರಣೆಯ ಎಲ್ಲ ತಯಾರಿಗಳನ್ನು ನಡೆಸಿದ್ದೇವೆ. ಅದರ ಜೊತೆಗೆ 10,000 ಜನರಿಗೆ ಹೆಚ್ಚುವರಿಯಾಗಿ ನಾವು ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಯಾರೆಲ್ಲ ಬರ್ತಾರೆ, ಒಂದು ಕುಟುಂಬದಿಂದ 5 ಜನ, ಎಷ್ಟು ಜನ ಇದ್ದಾರೆ ಅವರು ಕೂಡ ಎಲ್ಲರೂ ಬರ್ಬೋದು. ಮಕ್ಕಳಿಗೆ ಕೂಡ ಬೆಡ್ಶೀಟ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮಕ್ಕಳಿಗೆ ಮತ್ತೆ ಪುರುಷರಿಗೆ ಬೆಡ್ಶೀಟ್ ಅನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಮಹಿಳೆಯರಿಗೆ ಸೀರೆಯನ್ನು ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಸಹ ಭೋಜನದ ಕಾರ್ಯಕ್ರಮ ನಡೆಯುತ್ತದೆ. ಸುಮಾರು 300 ಜನ ಅಡಿಗೆ ಭಟ್ರು 2 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಆಹಾರ ತಯಾರಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೂನಿಯರ್ ಕಾಲೇಜಿನ ಪೂರ್ತಿ ಗ್ರೌಂಡಿನಲ್ಲಿ ಪೆಂಡಾಲಿನ ವ್ಯವಸ್ಥೆ ಇರ್ತದೆ. ಇದರ ಜೊತೆಯಲ್ಲಿ ಗೂಡು ದೀಪ ಕಾರ್ಯಕ್ರಮವನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ತೇವೆ. ಮೊದಲನೇ ಬಹುಮಾನವಾಗಿ 10,000 ಮತ್ತು 2ನೇ ಬಹುಮಾನವಾಗಿ 7,500, 3ನೇ ಬಹುಮಾನವಾಗಿ 5,000 ರೂಪಾಯಿಯನ್ನು ನಾವು ಬಹುಮಾನವಾಗಿ ಕೊಡ್ತೇವೆ. ಕಳೆದ ಬಾರಿ ಸುಮಾರು 350 ಗೂಡು ದೀಪಗಳು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನವಾಗಿದೆ. ಈ ವರ್ಷಕ್ಕೂ ಸುಮಾರು 500 ಗೂಡು ದೀಪಗಳ ಪ್ರದರ್ಶನ ಆಗುವ ಸಾಧ್ಯತೆ ಈವಾಗಲೇ ನಮ್ಮಲ್ಲಿ ನೋಂದಣಿ ಆಗಿದೆ. ಸುಮಾರು 1,000 ಕಾರ್ಯಕರ್ತರು ಈ ಸೀರೆ ಹಂಚುವ ವಸ್ತ್ರ ವಿತರಣೆ ಮತ್ತೆ ಸಹ ಭೋಜನ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಅವರು 2 ದಿವಸ ಈ ಕಾರ್ಯಕ್ರಮದಲ್ಲಿ ಬಂದು ಕೆಲಸವನ್ನು ಮಾಡ್ತಾರೆ. ಈ ನಮ್ಮ ಟ್ರಸ್ಟಿನಲ್ಲಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಬೂತ್ಗಳಿಂದ 2 ಜನರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅಲ್ಲಿ ಯಾರಿಗಾದ್ರೂ ಆ ಗ್ರಾಮದಲ್ಲಿ ಆ ಬೂತಿನಲ್ಲಿ ಯಾರಿಗಾದ್ರೂ ತೊಂದರೆ ಇದ್ರೆ ಅವರಿಗೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ನಮ್ಮ ಟ್ರಸ್ಟಿನಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಹಿಂದೆ ಕೂಡ ಇದ್ರೆ ನಾವು ಸುಮಾರು 99 ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ. 24,000 ಕುಟುಂಬಗಳಿಗೆ ಈವರೆಗೆ ನಮ್ಮ ಟ್ರಸ್ಟಿನಿಂದ ಸಹಾಯ ಮಾಡುವಂತ ಕೆಲಸಗಳು ಆಗಿದೆ. ನಾವು ಮಾಡುವಂತ ಈ ಕಾರ್ಯಕ್ರಮಕ್ಕೆ 75,000 ಜನ ಬರಬೇಕಿದ್ರೆ ಯಾವುದೇ ಹೆಚ್ಚಿನ ರೀತಿಯ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ಮಾಡುವುದಿಲ್ಲ. ಅಲ್ಲಲ್ಲಿ ಮೀಟಿಂಗ್ಗಳು ಮಾಡುವಂತ ಕೆಲಸಗಳಿಲ್ಲ. ಮೊನ್ನೆ 26 ತಾರೀಕುವರೆಗೆ ನಾಡಿನವರಿಗೆ ಕೋಡ್ ಆಫ್ ಕಂಡಕ್ಟ್ ಇತ್ತು. ನನಗೆ ಸಿಗುವಂಥದ್ದು ಬರೀ 10-12 ದಿವಸ ಮಾತ್ರ. ಈ 12 ದಿವಸದಲ್ಲಿ ನಾವು ಮಾಡುವಂಥದ್ದು ಈ 22,000 ಜನರಿಗೂ ಕೂಡ ಒಂದು ಕಾರ್ಡ್ ಅನ್ನು ಬರೆದು ಹಾಕುವಂತ ಕೆಲಸವನ್ನು ಪ್ರತಿ ವರ್ಷ ಮಾಡ್ತೇವೆ. ಇದು ಎಲ್ಲ ಕುಟುಂಬಗಳಿಗೆ ಗೊತ್ತು. ಪ್ರತಿ ವರ್ಷ ಅಶೋಕ್ ರೈ ಅವರು ವಸ್ತ್ರ ವಿತರಣೆಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಅಷ್ಟು ಜನ ಹೇಳ್ತಾರೆ, ಯಾಕಂದ್ರೆ ಮಾಧ್ಯಮದವರು ಒಂದು ಮಹಿಳೆ ಅಂತ ಪ್ರಶ್ನೆ ಕೇಳಿದಂತೆ, ನೀವು ಕನ್ನಡ ನೀವು ಯಾಕೆ ಈ ಸೀರೆ ವಿತರಣೆಗೆ ಎಲ್ಲಿಂದ ಬಂದಿದ್ದೀರಿ ಅಂತ ಮಹಿಳೆ ಉತ್ತರ ಕೊಟ್ಟರಂತೆ, ನಾನು ಸುಮಾರು 18 ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ. ರಿಕ್ಷಾಕ್ಕೆ ಬಾಡಿಗೆ ಎಷ್ಟು? ರಿಕ್ಷಾಕ್ಕೆ ಒಟ್ಟು ಬಾಡಿಗೆ 350 ರೂಪಾಯಿ. ಅದಕ್ಕೆ ಆ ಮಾಧ್ಯಮದವರ ಹತ್ರ ಪ್ರಶ್ನೆ ಮಾಡಿದಂತೆ, 350 ರೂಪಾಯಿ ಕೊಟ್ಟು ನೀವು ಬಂದು ಪುನಃ ವಾಪಸ್ ರಿಕ್ಷಾ ನಿಲ್ಲಿಸಿ ಹೋಗ್ಬೇಕು, ನೀವು ಯಾತಕ್ಕೆ ಬಂದಿದೆ ಅಂತ ಕೇಳಿದಂತೆ. ಇದು ಮಾಧ್ಯಮದವರು ನನಗೆ ಹೇಳಿರುವಂಥದ್ದು. ಆಗ ಮಹಿಳೆ ಹೇಳಿದಂತೆ, ನಾನು 8 ವರ್ಷದ ಹಿಂದೆ ಅಶೋಕ್ ರೈ ನನಗೆ ಒಂದು ಹಸು ತೆಗೆಯಲಿಕ್ಕೆ 5,000 ರೂಪಾಯಿ ಕೊಟ್ಟಿದ್ರು.
ಅದರಿಂದ ಮುಂದೆ ಬಂದು ನನ್ನ ಮಕ್ಕಳನ್ನು ಕಲಿಸುವಂಥ ಕೆಲಸ ಮಾಡಿ ಇವತ್ತು ಅವರು ಕೊಡುವಂಥ ಈ ವಸ್ತ್ರ ವಿತರಣೆಗೆ ನಾನು ಸೀರೆ ತಗೊಳ್ಳಿಕ್ಕೆ ಬರುವಂಥದ್ದಲ್ಲ, ಆ ಹಿಂದಿನ ಪ್ರೀತಿಗೋಸ್ಕರ ನಾವು ಬರುವಂಥದ್ದು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದಂತೆ ಈ ಥರ ತುಂಬ ನಮ್ಮ ಟ್ರಸ್ಟಿನಿಂದ ಬೇರೆ ಬೇರೆ ಪ್ರಯೋಜನಗಳನ್ನು ಪಡ್ಕೊಂಡವರು. ಬಸ್ ಪಾಸ್ ಕೊಟ್ಟಿರುವಂಥದ್ದು, ಕಾರ್ಮಿಕರ ಕಾರ್ಡ್ ಮಾಡಿಕೊಡುವಂಥದ್ದು, ಯಾವುದು ₹1 ಚಾರ್ಜ್ ಇಲ್ಲದೆ ಪಾನ್ ಕಾರ್ಡ್ ಮಾಡಿಕೊಟ್ಟಿರುವಂಥದ್ದು, ಪಾಸ್ಪೋರ್ಟ್ ಮಾಡಿಕೊಂಡಿರುವಂಥದ್ದು, ಯುವಕರಿಗೆ ಡ್ರೈವಿಂಗ್ ಕಲಿಸುವಂಥದ್ದು, ಬೇರೆ ಬೇರೆ ಮಹಿಳೆಯರಿಗೆ ಸ್ಟಿಚಿಂಗ್ ಮಿಷಿನ್ ಹೊಲಿಗೆ ಯಂತ್ರವನ್ನು ಕೊಟ್ಟು ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡುವಂಥದ್ದು, ಮನೆ ನಿರ್ಮಾಣ ಮಾಡಿಕೊಡುವಂಥದ್ದು. ಸುಮಾರು 600 ಮಹಿಳೆಯರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆದವರು ಇದ್ದಾರೆ. ಅವರು ತನ್ನ ಗಂಡನನ್ನು ಕಳ್ಕೊಂಡು 2 ಹೆಣ್ಣು ಮಕ್ಕಳ ಜೊತೆ ಎಲ್ಲಾದರೂ ಬಾಡಿಗೆ ಮನೆ ಮಾಡಿಕೊಂಡವರು ಇವತ್ತು ಕೂಡ ನಮ್ಮ ಪುತ್ತೂರಿನಲ್ಲಿ ಬೇರೆ ಬೇರೆ ಕಡೆ ಗಾರ್ಬನಲ್ಲಿ ಕೆಲಸ ಮಾಡ್ತಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಇವತ್ತಿನವರೆಗೆ ಅವರಿಗೆ ನಿವೇಶನಗಳು ಇಲ್ಲ. ಯಾರೆಲ್ಲ ನಮ್ಮ ಟ್ರಸ್ಟಿನಲ್ಲಿ ಹಿಂದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರಿಗೆ ನಿವೇಶನವನ್ನು ಕೊಡುವಂಥ ಯೋಜನೆಯನ್ನು ಮಾಡಿದ್ದೀವಿ. ಅವರಿಗೂ ಕೂಡ ಒಂದು 10 ಎಕರೆ ಜಾಗವನ್ನು ಈಗಲೇ ಖರೀದಿ ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಹಂತವಾಗಿ ಸುಮಾರು 240 ಜನರಿಗೆ ಮೊದಲನೇ ಹಂತದಲ್ಲಿ 3 ಸೆನ್ಸ್ ಜಾಗವನ್ನು ಕೊಡುವಂಥ ಯೋಜನೆಯನ್ನು ಹಾಕಿದ್ದೇವೆ. ಬರುವ ವರ್ಷ ಬಹುಶಃ ಅವರಿಗೆ 3 ಸೆನ್ಸ್ ಜಾಗವನ್ನು ಕೊಡ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಏನು ರಸ್ತೆ ಬೇಕು, ಲೈಟಿಂಗ್ ವ್ಯವಸ್ಥೆಗಳಾಗಬೇಕು, ನೀರಿನ ವ್ಯವಸ್ಥೆಗಳಾಗಬೇಕು, ಇದಕ್ಕೆಲ್ಲ ಆದ್ಯತೆಯನ್ನು ಕೊಟ್ಟು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಮುಖ್ಯಮಂತ್ರಿಯವರ ಹತ್ರ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಅವರು ಕೂಡ ಇದಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ವಲ್ಪ ಹಣವನ್ನು ಕೊಟ್ಟರೆ ಈ 240 ಜನರಿಗೂ ಮನೆ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಒಂದು ಆಶೆ ಇದೆ. ನಮ್ಮ ಕನಸು ನನಸಾದರೆ ಅವರಿಗೆ ಒಂದೇ ಕಾಲಲ್ಲಿ ಮಾಡೆಲ್ ಆಗಬೇಕು. ಕರ್ನಾಟಕದಲ್ಲಿ ಒಂದು 240 ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಕನಸು ನಮ್ಮ ಟ್ರಸ್ಟಿನ ಮುಖಾಂತರ ಮುಂದೆ ಇದೆ. ಒಟ್ಟಿನಲ್ಲಿ ಈ ನಾಡಿನ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿಯವರನ್ನು ವಿನಂತಿ ಮಾಡಿದ್ದೀನಿ. ಅವರಿಗೆ ಬರಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀನಿ. ಅದಕ್ಕೆ ಇನ್ನೊಂದು 2-3 ದಿವಸದಲ್ಲಿ ಅವರ ಏನು ಬರುವಂಥ ನಿರೀಕ್ಷೆಯಲ್ಲಿದ್ದೇವೆ ಮತ್ತು ಅವರು ಕನ್ಫರ್ಮ್ ಮಾಡುವಂಥದ್ದು 2 ದಿವಸಗಳಲ್ಲಿ ಮಾಡ್ತಾರೆ. ಜೊತೆಯಲ್ಲಿ ಉಪಮುಖ್ಯಮಂತ್ರಿಯವರು ಬರ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಾವು ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ಈ ಭಾಗದ ಎಲ್ಲ ಪ್ರಮುಖರು ಇದಕ್ಕೆ ಸಾಕ್ಷಿಯಾಗ್ತಾರೆ. ಈ ವಸ್ತ್ರ ವಿತರಣೆ ಕಾರ್ಯಕ್ರಮ ಯಾವುದೇ ಒಂದು ಪಕ್ಷದ ನೆಲೆಯಲ್ಲಿ ನಡೆಯುವಂಥದ್ದಲ್ಲ, ಪಕ್ಷಾತೀತವಾಗಿ ನಡೀತದೆ, ಜಾತ್ಯತೀತವಾಗಿ ನಡೀತದೆ. ಎಲ್ಲ ಧರ್ಮದವರು ಈ ಹಿಂದೆ ಕೂಡ 10 ವರ್ಷದಿಂದ ಕೂಡ ನಾವು ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು, ಬೇರೆ ಬೇರೆ ವಿಚಾರಗಳಿದ್ರು, ಜಾತ್ಯತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru,
Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ